ಮಾಲಿನಿ ಮಾಡಿ ಜಾತ್ರೆ ಮಾಡಕ್ಕೆ ಬೈದ ನಮ್ಮ ಇಲ್ಲಿ ಮಾತೆ ಗೊತ್ತಪ್ಪ ಮಾಡಕ್ಕಲ್ಲ ಮಸ್ತ್ ಫೇಮಸ್ ಆಗ್ತದೆ ಇಲ್ಲಿ ವಾರದಲ್ಲಿ ಕಲಿತು ಮಸ್ತ್ ಜನ ಇಲ್ಲ ಮುಲ್ಪ ಮಸ್ತ್ ಜಾತ್ರೆ ಅಂಚೆ ನಮ್ಮ ವರ್ಷ ಎಲ್ಲ ಬರ್ಪ ಈ ಜಾತ್ರೆಗೆ ಅಂಚೆ ಈ ವರ್ಷ ಎಲ್ಲ ಬೈದ ಈ ವರ್ಷ ಬರ್ಪಾನೆ ಎಣ್ಣೆ ದಿಚ್ಚಾರ ಬರ್ಸ ಇರ್ತೇನೆ ಬಸ್ ಆತ ಅಂಚಾದ ಆನೆ ಈ ಬರ್ಸ ಬೈದು ಕುಂಡಿಡ ಚೀನಿ ಬತ್ತ ಈ ಮಸ್ತ್ ನೋಡಿ ನೀ ಕಡೆ ಬಂಡಿ ಅಂಚ ನಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ಇಡೇ ಬರೋ ಬುಕ್ಕ ಬರ್ಪ ನಮ್ಮ ಸಂತೆ ಬರೋ ಸುತ್ತೇನೆ ಒಂದು ತುಲೆ ಎಂದು ಮೆಗ್ಗೆ ಮಾಡ ನಾನು ಆಮೇಲೆ ಫಲಯ ಮಾಡ ಇದ್ದೆ ಫಸ್ಟ್ ನಮ್ಮ ಫಲಯ ಮಾಡಕ್ಕೆ ಹೋದ್ ಬರ್ಪ ಅಂಚೆ ಮುಲ್ ತೇರು ಒಂದು ತೇರು ತುಲೆಂದು ಬಂಡಿ ತುಲೆಂದು ಬಂಡಿ ಅಂಚೆ ನಮ್ಮ ಫಲಯ ಮಾಡಕ್ಕೆ ಹೋಗಿ ಕಟ್ಟೆ ಕಟ್ಟಡ ಕುಳೊಂದು ಎತ್ತುಲೆ ರಶ್ ಉಂಡು ಇತ್ತೆ ಮೂಲ್ಚೂರು ಕಮ್ಮಿ ಆತಂತ ನಾನು ಉಲೈ ಬಾರ ಹಾಕೊಂಡಾಗ ತೋಡು 8 ಜನ ಇಲ್ಲೇರು ದುಃಖತ್ತೆ ಅಂಚನೆ ಪ್ರತಿ ವರ್ಷ ಇಂಚು ಜನ ಇಲ್ಲೇರು ನಮ್ಮ ಎತ್ಯ ಫಲಯ ಮಾಡಾಗ ನಾನು ಉಲೈ ತುಲೆಂದು ಫಲಯ ಮಾಡ ತುಲೆ 3 ಜನ ಇಲ್ಲೇರು ಮುಲ್ಪ ತುಲೆ ರಶ್ ಉಂಡು ತುಲೆ ಕೊಡಿ ಫುಲ್ ಫುಲ್ ಜನ ಒಂದು ಫಲಯ ಮಾಡ ಫಸ್ಟ್ ಡೇ ಬರ್ರೆ ಅಂಚೆ ಮೂಲ ಕೈ ಮುಗಿದು ಹೋಗ ಫಸ್ಟ್ ಒಂದಿಲ್ಲ ಮಸ್ತ್ ರಶ್ ಇಲ್ಲೇರಿ ನೋಡ್ಕೊಂಡು ನಮ್ಮ ಸುತ್ತು ಬರೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೈ ಮುಗಿದು ಬತ್ತ ನಾನು ಮೆಗ್ಗೆ ಮಾಡಾಗ ಪೋಡು ಮತ್ತು ಮಸ್ತ್ ರಶ್ ಇತ್ತು ನಾನು ಅಲ್ಪ ಎತ್ತು ಗೊತ್ತಿಚ್ಚೆ ನಮ್ಮ ಮೆಗ್ಗೆ ಮಾಡಾಗ ಹೋದಿಲ್ಲ ಪೈರುಂಡಂಚಿ ಎಂದು ಕೆರೆ ಮುಲ್ತಾ ನೆತ್ತ ಜಾತ್ರೆ ಉಂಡು ಕೆರೆತ್ತ ಅವು ಜಾತ್ರೆ ಆಂಡು ತೋಜೋಡು ಗೊತ್ತಿಜ್ಜೆಂಗ್ ಸಮ ಇವತ್ತು ಮನೆಯೋ ಮೆಗ್ಗೆ ಮಾಡ ಮಸ್ತ್ ಜನ ಇಲ್ಲೇರು ಮುಲ್ಪಲ
ಭರಸಾಯನ್ನು ಕೊಟ್ಟು ದೇವರ ಅನುಗ್ರಹವು ಪಾತ್ರವನ್ನು ಬಂದು ವಿನಂತಿ ಮಾಡುವುದಿಲ್ಲ. ಹಾಗೆಯೇ ಕಾಣಿಕೆ ಡಬ್ಬಿದೆ, ಕಾಣಿಕೆ ಡಬ್ಬಿ ಕೊರಡು ಪ್ರಶಸ್ತಿ ಕಾಣಿಕೆ ಡಬ್ಬಿನ ಪಡೆಯುವುದು. ಹಾಗೆಯೇ ಕಟ್ಟಿಡಿಪದ ವ್ಯವಸ್ಥೆಯನ್ನು ಮಾಡಿದ ಇಲ್ಲ ಪಡೆಯುವುದು. ಈ ಗುರುಗಳಿನ ಭಕ್ತಿಗೀತದ ಪುಸ್ತಕಗಳು ಎಲ್ಲ ಮಾತನ್ನು ಪಡೆಯುವ ವಿನಂತಿ ಮಾಡುವುದಿಲ್ಲ. ಆಯ್ನಾಟಿ ಮಾತ ಸೇವೆಗಳೆಲ್ಲ ವಿನಂತಿ ನನ್ನ ಬೆಂಗಳೂರು ಪುರಾವಿಷ್ಟ ನನಗೆ ಹೊರತಂತಾದಕ್ಕೂ ಅಲ್ಲಿನ ವೆಚ್ಚ ಮಾಡ ಅದಕ್ಕೂ ಸಹಾಯ ಮಾಡದಂತಾದಕ್ಕೂ ಮತ್ತು ಜನ ಸಂತಾನಿಂದು ಆಯ್ನಾಟ್ ಈಗಿನ ಅಮೂಲ್ಯ ವಸ್ತುವಿನ ಬಗ್ಗೆ ಬಂಗಾರ ಆಗಬೇಕು, ಒಡವೆ ಬಂಗಾರ ಆಗಬೇಕು, ಅಜ್ಞಾನಿಗಳಿಂದ ದುಡ್ಡಾಗಬೇಕು, ಎಲ್ಲ ಗೋಕುಲಕ್ಕೆ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು ಇಟ್ಕೊಂಡು ಈ ಒಂದು ಗುರುಗಳಿನ ಕಡೆಬಂಡಿ ಉತ್ಸವ ಹಿರಿಯರು ನಡೆಸಲೇಕ ಮಾತುಗಳಿಗ ಸಂತೋಷಗಳು ಆ ಗುರುಗಳಿನ ಆ ಸೇರಿದ ಆ ಜಲ್ಪದ ಕಾರ್ಯಕ್ರಮ ನಡೆಸಿಕೊಂಡು ಆ ಪ್ರಯುಕ್ತವಾಗಿ 19ನೇ ತಾರೀಕು ದಾನಿ ಉದ್ಯಾವರ ಮಾಡ ಕ್ಷೇತ್ರ ಬೇಸಂದ ಮಾಡ ಕ್ಷೇತ್ರದ ಸಂತಿಲ್ಲ ಬಡಾಗಿಯ ಗುರುತಾರೆ 6ನೇ ಕ್ಷೇತ್ರ. ಈ ಒಂದು ಕ್ಷೇತ್ರವನ್ನು ವಿಧಾನಸಭಾ ಹೊರಗೆ ಕಾಣಿಸಿದೆ. ಸಂತಿಲ್ಲ ಕ್ಷೇತ್ರದ ಸಂಬಂಧಪಟ್ಟ ಬಡಾಗಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ನನ್ನ ಕ್ಷೇತ್ರದ ಅವರ ನೇತೃತ್ವದಲ್ಲಿ ಗುರುಗಳು ಸದಾಶಿವ ದೇವಸ್ಥಾನ ಬಡಾಗಿ ಇದರ ನೂತನವಾಗಿ ನಿರ್ಮಾಣಗೊಂಡ ಗ್ರಾಮೀಣ ಸ್ಥಾನಿಕ ವರ್ಷಗಳ ಇತಿಹಾಸ ಇರುವಂತ ಈ ಒಂದು ದೇವಸ್ಥಾನವು ಬಡಾಗಿ ಮೂರು ಗೋಪಾಲಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಜೀವೋದ್ಧಾರಗೊಂಡು ಇದೀಗ ಮೇ 18ರಿಂದ ಮೇ 24ರವರೆಗೆ ಪ್ರಸಿದ್ಧ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಜರುಗಲಿದೆ. ಈ ಒಂದು ಪುಟ್ಟ ಕಾರ್ಯದಲ್ಲಿ ಊರಿನ ಎಲ್ಲ ಭಗವದ್ಭಕ್ತರು ಅವರ ಕಾರ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಗವದ್ಭಕ್ತರು ಸಮರ್ಪಿಸುವಂತ